ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ವತಿರ್ದು ಲಯನ್ಸ್ ಕ್ಲಬ್ ಮಂಗಳೂರು ಸಹಕಾರಡು ಬೇತೆ ಬೇತೆ ಸರಕಾರಿ ಇಲಾಖೆಡು ಸೇವೆ ಸಂದಾಯನ 9 ಜನ ಗೃಹ ರಕ್ಷಕಿಯರಿಗೆ ನವರಾತ್ರಿದ ವಿಶೇಷವಾದ ಗೃಹ ರಕ್ಷಕ ದಳದ ಮೇರಿ ಹಿಲ್ ಕಚೇರಿಡು ಶುಕ್ರವಾರ ಕಾಂಡ ಮಾನದಿಗೆ ನಡಪಾಯಿರು. ನವರಾತ್ರಿದ ವಿಶೇಷವಾದ 9 ಜನ ಗೃಹ ರಕ್ಷಕಿಯರಿಗೆ ಕುಡ್ಲ ಗೃಹ ರಕ್ಷಕ ದಳದ ಕಚೇರಿಡು ಶುಕ್ರವಾರ ಕಾಂಡೆ ಮಾನಾದಿಗೆ ಲೇಸನು ಅಟನೆ ಮಲ್ದಿದ್ದೇರು. ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ವತಿರ್ದು ಕರಿ 5 ವರ್ಷಡು ನವರಾತ್ರಿದ ಪೊರ್ತುಡು ಗೃಹ ರಕ್ಷಕಿಯರಾದ ವಿಶೇಷ ಸೇವೆ ಸಂದಾಯನ 9 ಜನಕ್ಕೆ ಮಾನಾದಿಗೆ ನಡಪೊಂದು ಬರುವುದಿಲ್ಲ. ಈ ಸರ್ತಿಲ ಸರ್ಕಾರದ ಬೇತೆ ಬೇತೆ ಇಲಾಖೆಡು ನಿಷ್ಕಾಮ ಸೇವೆ ಸಂದಾಯನ 9 ಜನ ಗೃಹ ರಕ್ಷಕಿಯರಿಗೆ ಮಾನಾದಿಗೆ ಮಲ್ತೊಂದುಲ್ಲ. ಪೊಂಜವುಲು ಗೃಹ ರಕ್ಷಕಿಯರಾದ ಸೇವೆ ಮಲ್ಪನದ ಒಟ್ಟಿಗೆ ಇಲ್ಲಡು ಕುಟುಂಬಡು ತನ್ನ ಜವಾಬ್ದಾರಿನ ನಿಭಾಯಿಸಾದು ಎಡ್ಡೆ ಬೇರೆ ಮಲ್ತೊಂದುಲ್ಲೇರು. ತನ್ನ ಇಲ್ಲದ ಬೇರೆದ ಒಟ್ಟಿಗೆ ಸಮಾಜದ ಜವಾಬ್ದಾರಿನ ನಿಭಾಯಿಸಾವನಿ ಆತು ಸುಲಭ ಆತು ಪಂಡದು ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಸಮಾದೇಷ್ಟಿರು ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಮಾನಾದಿಗೆ ಪಡೆಯಿನ 9 ಜನ ಗೃಹ ರಕ್ಷಕಿಯರಿಗೆ ಅಭಿನಂದನದ ಪಾತ್ರ ಪಂಡೇರು. ಈ ಹಿನ್ನೆಲೆಯಲ್ಲಿ ನೀವು ನಿಮ್ಮ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತಿದ್ದೀರಾ. ನೀವು ನಿಮ್ಮ ಕುಟುಂಬಕ್ಕಾಗಿ ನೀವು ಜೀವನೋಪಾಯಕ್ಕಾಗಿ ಕೆಲಸ ಮಾಡುವುದರ ಜೊತೆಗೆ ಸಮಾಜಕ್ಕೆ ಸಹ ಕೆಲಸ ಮಾಡ್ತಾ ಇದ್ದೀರಾ. ನಿಷ್ಕಾಮ ಸೇವೆಯೇ ಪರಮ ಗುರಿ ಎಂಬ ಧ್ಯೇಯ ಇಟ್ಟುಕೊಂಡು ಮಹಿಳೆಯರು ನಿಮ್ಮ ಸಮಯವನ್ನು ದೇಶಕ್ಕಾಗಿ ದಿನದಲ್ಲಿ 8 ಗಂಟೆ ಕೊಡೋದು ದೊಡ್ಡ ಕೆಲಸ. ಈ ಹಿನ್ನೆಲೆಯಲ್ಲಿ ನಿಮ್ಮನ್ನು ಗೌರವಿಸ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ ಪುರುಷರಿಗೆ ಹೆಚ್ಚಿನ ಜವಾಬ್ದಾರಿ ಕಡಿಮೆ, ಮಹಿಳೆಯರಿಗೆ ಕಾಲಕಾಲಕ್ಕೆ ಜವಾಬ್ದಾರಿಗಳು ಬದಲಾಗ್ತಾ ಹೋಗ್ತದೆ. ಮಗುವಾಗಿದ್ದಾಗ ಆಮೇಲೆ ದೊಡ್ಡದಾದಾಗ ಮದುವೆ ಆಗ್ತದೆ, ಹೆಂಡತಿ ಆಗ್ತಾಳೆ, ಹೆಂಡತಿ ಆದ ನಂತರ ಸೊಸೆ ಆಗ್ತಾಳೆ, ಆಮೇಲೆ ಅತ್ತೆಗೆ ಸೊಸೆ ಆಗ್ತಾಳೆ, ಗಂಡನಿಗೆ ಹೆಂಡತಿ ಆಗ್ತಾಳೆ, ಮಾವನಿಗೆ ಸೊಸೆ ಆಗ್ತಾಳೆ, ಅಲ್ಲಿ ಅವರ ಮತ್ತೆ ಮಕ್ಕಳಾಗ್ತಾರೆ, ಮಕ್ಕಳಾದಾಗ ತಾಯಿ ಆಗ್ತಾರೆ. ಅವರ ಜವಾಬ್ದಾರಿಗಳು ಬದಲಾಗ್ತಾ ಹೋಗ್ತದೆ. ಪುರುಷರಿಗೆ ಆಗಿಲ್ಲ, ನಾವು ಎಲ್ಲ ಕಾಲದಲ್ಲಿ ಒಂದೇ ರೀತಿಯಲ್ಲಿ ಇರ್ತೇವೆ. ಮಹಿಳೆಯರು ತಾಯಿಯಾಗಿ, ಹೆಂಡತಿಯಾಗಿ, ಸೊಸೆಯಾಗಿ ಮನೆ ನಿರ್ವಹಣೆ ಮಾಡುವುದರ ಜೊತೆಗೆ ಸಮಾಜಕ್ಕಾಗಿ ನೀವು ಸಮಾಜಕ್ಕೆ ನಿಮ್ಮ ಸಮಯವನ್ನು ಕೊಡ್ತೀರಲ್ಲ, ಅದು ನಿಜವಾದಂಥ ಒಂದು ವಿಶೇಷವಾದಂಥ ವಿಚಾರ. ಈ ಕಾರಣದಿಂದ ಮಹಿಳೆಗೆ ನಮ್ಮ ಸಂಸ್ಕೃತಿನಲ್ಲಿ ವಿಶೇಷವಾದಂಥ ಒಂದು ಗೌರವ ಇದೆ. ಈ ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ನಾವು ಒಂದು ಹೊಸ ಸಂಪ್ರದಾಯವನ್ನು ಹುಟ್ಟುಹಾಕಿದ್ದೇವೆ. 9 ಮಹಿಳೆಯರನ್ನು, ಇದು ನಾನು ಇಲ್ಲಿ ಜಾತಿ ನೋಡಲಿಲ್ಲ, ಬೇರೆ ಬೇರೆ ಧರ್ಮದ, ಹಿಂದೂ ಇರ್ಬೋದು, ಮುಸಲ್ಮಾನರು ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಇಲ್ಲಿ ಜಾತಿ ಬರೋದಿಲ್ಲ. ನಮಗೆ ಒಂದೇ ಜಾತಿ, ನಾವು ಗೃಹ ರಕ್ಷಕರಿಗೆ ಮಾನವೀಯ ಜಾತಿ ಅಷ್ಟೇ, ಗಂಡು ಹೆಣ್ಣು ಮಾನವೀಯವಾದಂಥ ಜಾತಿ, ಮಾನವೀಯತೆಯೇ ನಮ್ಮ ಜಾತಿ. ಸೊ ಈ ಹಿನ್ನೆಲೆಯಲ್ಲಿ ಯಾವುದೇ ಜಾತಿ ಮತ ಪಂಥಕ್ಕೆ ಭೇದ ಮಾಡದೆ ನಿಮ್ಮನ್ನು ಒಬ್ಬರು ತಾಯಿಯಾಗಿ, ಒಬ್ಬರು ಮಹಿಳೆಯಾಗಿ ದುರ್ಗೆಯ ರೀತಿಯಲ್ಲಿ ನಾವು ಗುರುತಿಸಿದ್ದೇವೆ, ಗೌರವಿಸ್ತಾ ಇದ್ದೇವೆ. ನೀವು ಮಾಡಿದ ಕೆಲಸಕ್ಕೆ ಇನ್ನಷ್ಟು ಸ್ಫೂರ್ತಿ ಸಿಗಲಿ, ಇನ್ನಷ್ಟು ಹುಮ್ಮಸ್ಸಿನಿಂದ, ಹುರುಪಿನಿಂದ ನಿಮ್ಮ ಕುಟುಂಬದ ನಿರ್ವಹಣೆ ಜೊತೆಗೆ ದೇಶಕ್ಕಾಗಿ ಸಹ ನಿಮ್ಮ ಅಳಿಲಿ ಸೇವೆಯನ್ನು ಮುಂದೆಯೂ ಕೊಡ್ತಾ ಇರಿ ಅಂತ ಹೇಳುತ್ತಾ, ಗೃಹ ರಕ್ಷಕಿಯರು ಭಾರತಿ, ಮಲ್ಲಿಕಾ, ಕವಿತಾ, ಸೇಸಮ್ಮ, ಶ್ರುತಿ, ಜಯಶ್ರೀ, ವಾಣಿಶ್ರೀ, ಕತೀಜಮ್ಮ, ಚಿತ್ರಾಕ್ಷಿ ಮೊಕ್ಳಿಗೆ ಈ ಪೊರ್ತು ಮಾನಾದಿಗೆ ಮಲ್ತೇರು.
ಲಯನ್ಸ್ ಕ್ಲಬ್ ಮಂಗಳೂರು ನಡತಿನ ಕಾರ್ಯಕ್ರಮಡ್ ಲಯನ್ಸ್ ಕ್ಲಬ್ ಮಂಗಳೂರದ ಮಾಜಿ ಅಧ್ಯಕ್ಷರು ಸತೀಶ್ ರೈ, ಉಪಾಧ್ಯಕ್ಷರು ರಾಜೇಶ್ ಕಾಮತ್ ನವರಾತ್ರದ ಶುಭಾಶಯ ತೆರಿಪಾದು ಸಾಧನೆ ಮಲ್ತಿನ 9 ಜನ ಗೃಹ ರಕ್ಷಕಿಯರಿಗೆ ಅಭಿನಂದನದ ಪಾತ್ರ ಪಂಡೇರು. ಇವರ ಮಾತಿಂದ ಕೇಳಿ ಬಹಳ ಖುಷಿ ಆಯಿತು. ಕಳೆದ 5 ವರ್ಷದಿಂದ ಹಲವಾರು ಕ್ಷೇತ್ರದಲ್ಲಿ ಸಾಧಕರಾದ ನಿಮ್ಮೆಲ್ಲರಿಗೂ ಲಯನ್ಸ್ ಕ್ಲಬ್ ಪರವಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಮುಂದೆ ಇಂಥ ಹಲವಾರು ಕಾರ್ಯಕ್ರಮಗಳು ಮೂಡಿಬರಲಿ. ಜಿಲ್ಲಾ ಗೃಹ ರಕ್ಷಕ ದಳ ಮತ್ತು ಪೌರ ರಕ್ಷಣೆ ಇಂಥ ಒಂದು ಬಹಳವಾದ ಒಂದು ಮಹತ್ತರವಾದ ಒಂದು ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಸೊ ಇದೆಲ್ಲ ರೂವಾರಿಯಾಗಿದ್ದ ಮುರಳಿಯವರಿಗೂ ಕೂಡ ಸ್ಪೆಷಲ್ ರಿಗಾರ್ಡ್ಸ್ ಅಂತ ಹೇಳಿ ನನ್ನ ಕೊಟ್ಟ ಒಂದು ಅವಕಾಶಕ್ಕೆ ಧನ್ಯವಾದ. ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ವಿಜೇತರ ಮಧ್ಯದಲ್ಲಿ ನಾನು ಕೂತಿದ್ದೇನೆ. ಇಬ್ಬರಿಗೂ ನನ್ನ ಅಭಿನಂದನೆಗಳು. ತಮ್ಮ ಒಳ್ಳೆಯ ಕೆಲಸಗಳನ್ನು ಮಾಡಿ ಹೆಸರು ಗಳಿಸಿದ್ದಾರೆ. ಅದೇ ರೀತಿ ನಾವು ಕೂಡ ಲಯನ್ಸ್ ಸಂಸ್ಥೆ ಅವರ ಎಲ್ಲ ಕಾರ್ಯಕ್ರಮಕ್ಕೆ ಸ್ಪಂದನೆ ಕೊಡ್ತಾ ಇದ್ದೇವೆ. ಇದು ಒಂದು ಒಳ್ಳೆಯ ಕಾರ್ಯಕ್ರಮ. ನವದುರ್ಗೆಯರು ಅಂದರೆ ನಮ್ಮಲ್ಲಿರುವ ಯಾವುದೇ ರೀತಿಯ ದ್ವೇಷ, ಕ್ರೋಧ ಮತ್ತು ಕಷ್ಟ ಕಾರ್ಪಣ್ಯಗಳನ್ನು ಹೋಗಲಾಡಿಸಿ ಸುಖ, ಸಂತೋಷ, ಆರೋಗ್ಯ ಮತ್ತು ಐಶ್ವರ್ಯದಲ್ಲಿ ಮೆರೆಯಬೇಕಂತ ಈ 9 ದುರ್ಗೆಯರ ನಾವು ಆರಾಧಿಸುವುದು. ಅದರ ಪ್ರಕಾರ ನೀವು ಬೇರೆ ಬೇರೆ ವಿಭಾಗದಲ್ಲಿರುವಂಥ ಗೃಹ ರಕ್ಷಕರನ್ನು ಇವತ್ತು ಒಂದು ಸನ್ಮಾನಿಸುವ ಕಾರ್ಯಕ್ರಮ ಚೂತಾರ್ ಅವರು ಇಟ್ಟುಕೊಂಡಿದ್ದಾರೆ. ಕಳೆದ 5 ವರ್ಷದಿಂದ ಇದು ನಡೆಯುತ್ತಾ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಇದಕ್ಕೆ ನಾವು ಕೂಡ ಬಂದು ನಿಮ್ಮೊಟ್ಟಿಗೆ ಸಹಭಾಗಿತ್ವ ವಹಿಸಿಕೊಳ್ಳುವುದಕ್ಕೆ ನಮಗೆ ಬಹಳ ಸಂತೋಷ ಆಗುತ್ತೆ. ಯಾಕೆಂದರೆ ಲಯನ್ಸ್ ಕ್ಲಬ್ ಇರುವುದು ಒಂದು ಸೇವೆ ಕಾರ್ಯಕ್ರಮ. ನಿಮ್ಮನ್ನೊಂದು ಗುರುತಿಸಿ ನಿಮಗೆ ಒಂದು ಸನ್ಮಾನ ಕೊಡುವ ಈ ಸಂದರ್ಭದಲ್ಲಿ ನಮಗೂ ಇದರ ಶ್ರೇಯ ಸಿಗ್ತದೆ. ಹಾಗಾಗಿ ನಿಮಗೂ ದೇವರು ಒಳ್ಳೆಯದು ಮಾಡಲಿ. ಇನ್ನು ಮುಂದಕ್ಕೆ ನಿಮಗೆ ಇನ್ನೂ ಒಳ್ಳೆಯ ಸೇವೆಯನ್ನು ಮಾಡುವ ಅವಕಾಶ ಕೊಡಲಿ ಮತ್ತು ನಿಮಗೆ ಆರೋಗ್ಯ, ಸಂಪತ್ತು, ಹೀಗೆ ಎಲ್ಲ ಒಂದು ಜೀವನದ ಸೌಕರ್ಯವನ್ನು ಕೊಡಲಿ ಅಂತ ಆಶಿಸುತ್ತಾರೆ. ಲಯನ್ಸ್ ಕ್ಲಬ್ ಮಂಗಳೂರದ ಕೋಶಾಧಿಕಾರಿ ನಾರಾಯಣ್ ಕೋಟ್ಯಾನ್, ಮಾಜಿ ಉಪಾಧ್ಯಕ್ಷರು ನ್ಯಾನ್ಸಿ ಮಸ್ಕರೇನಸ್, ಕಚೇರಿ ಸಿಬ್ಬಂದಿ ಶ್ರೀಮತಿ ಮಂಜುಳಾ, ಸುಲೋಚನಾ, ನಿಶಾ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿದ್ದೇರು. ಕುಡ್ಲಾ ಘಟಕಾಧಿಕಾರಿ ಮಾರ್ಕ್ ಶೇರಾ ಎತ್ಕೊಂದು ಪ್ರಾಸ್ತಾವಿಕ ಪಾತ್ರ ಪಂಡೇರು.